ಸೊ ನಾನು ಲೀಲಾ ಅನ್ನೋ ಪಾತ್ರ ಮಾಡಿದ್ದು. ಕಾಂತಾರ ಸಿನಿಮಾಗೆ ನಾನು ಎಂಟ್ರಿ ಆಗಿದೆ ಒಂದು ಮಿಸ್ಟ್ರಿ ಅದು. ಎಲ್ಲೋ ಫೋಟೋ ನೋಡಿ ರಿಷಬ್ ಸರ್ ಇನ್ಸ್ಟಾಗ್ರಾಮ್ ಫೋಟೋ ನೋಡಿ ನಂದು ಆಡಿಷನ್ ತಗೊಂಡು ನನ್ಗೆ ಹಾಗೆ ಕಾಂತಾರ ಅನ್ನೋ ಸಿನಿಮಾ ಸಿಕ್ಕಿದ್ದು. ಸೊ ಇವತ್ತು ಆ ಲೀಲಾ ಅನ್ನೋ ಪಾತ್ರಕ್ಕೆ ಮತ್ತೆ ಏನು ಸಿಂಗಾರ ಸೀರೆ ಹಾಡು ರಿಲೀಸ್ ಆಯಿತು. ಅದಕ್ಕೆ ತುಂಬಾ ಪ್ರೀತಿ ಸಿಗ್ತಾ ಇದೆ ಇವತ್ತು ಜನರಿಂದ. ಅದಲ್ಲದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ಮಂಗಳೂರು ಜನತೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ತುಂಬ ಖುಷಿ ಆಗುತ್ತೆ ಅದನ್ನ ಕೇಳೋಕ್ಕೆ. ಮತ್ತೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನಾನು ಸಿನಿಮಾಗೋಸ್ಕರ ಮಂಗಳೂರು ಕನ್ನಡ ಭಾಷೆ ಕಲ್ತಿದ್ದು. ಸೊ ಆ ಕಲಿತು ಡಬ್ ಮಾಡಿದ್ಮೇಲೆ ಸಾಕಷ್ಟು ಜನ ಹೇಳ್ತಾರೆ, ನೀವು ಇಲ್ಲಿಯವರೇ ಈ ಭಾಷೆ ಹೇಗೆ ದಿನನಿತ್ಯ ನಾವು ಮಾತಾಡ್ತೀವಿ, ಸೊ ಅದೇ ಥರ ಅನಿಸ್ತಾ ಇದೆ, ನೀವು ಕಲಿತು ಡಬ್ ಮಾಡಿದ ಥರ ಅನಿಸ್ತಾ ಇಲ್ಲ ಅಂತ. ಸೊ ಅದು ತುಂಬ ಖುಷಿ ಇದೆ. ಮತ್ತೆ ರಿಷಬ್ ಸರ್ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅದಲ್ಲದೆ ಶನಿಲ್ ಗುರು ಮತ್ತು ಅನಿರುದ್ಧ್ ಅವ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅವರೇ ನಾನು ವರ್ಕ್ಶಾಪ್ ತಗೊಂಡಿದ್ದು ಫಸ್ಟ್ 2 months ಈ ಲೀಲಾ ಅನ್ನೋ ಪಾತ್ರಕ್ಕೆ. ಅದಲ್ಲದೆ ನಮ್ಗೆ ಸಾಕಷ್ಟು ಮಂಗಳೂರು ಆರ್ಟಿಸ್ಟ್ ಇದ್ದಾರೆ, ಅವರಿಂದ ಸಾಕಷ್ಟು ಕಲಿತೆ. ಅದಲ್ಲದೆ ಕೋಲ ಏನಾಯ್ತು, ಕೋಲ ದೈವಾರಾಧನೆ ಅದ್ರ ಬಗ್ಗೆ ಅದೆಲ್ಲ ನಮ್ಗೆ ಹೊಸದು. ಬಟ್ ಸಿನಿಮಾ ಶೂಟಿಂಗ್ ಪ್ರೋಸೆಸ್ಸಲ್ಲೂ ಎಲ್ಲೂ ನಾವು ಶೂಟ್ ಮಾಡ್ತಾ ಇದೀವಿ, ಇದನ್ನ ನಾವು ಶೂಟಿಂಗ್ಗೋಸ್ಕರ ಕೋಲ ಮಾಡ್ತಾ ಇದೀವಿ ಅಂತ ಯಾವತ್ತೂ ಅನಿಸ್ಲಿಲ್ಲ. ಹೇಗೆ ಆ್ಯಕ್ಚುಲಿ ಕೋಲ ನಡೆಯುತ್ತೆ ಅದೇ ಪದ್ಧತಿ, ಅದೇ ನಿಯಮಗಳು ಇಟ್ಕೊಂಡೇ ನಾವು ಕೋಲ ಮಾಡಿದ್ರಿಂದ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು. ಈಗ ಅನ್ಸುತ್ತೆ ಎಲ್ಲಾದ್ರೂ ಗುಳಿಗ ಕೋಲ ಅಥವಾ ಎಲ್ಲಿ ಏನು ನಡೆದ್ರು ಅಲ್ಲಿ ಹೋಗಿ ನೋಡಬೇಕು ಕಮಲ ಆಗಲಿ ಅಂತ. ಸೊ ತುಂಬ ಖುಷಿ ಇದೆ. ಹೌಸ್ಫುಲ್ ಓಡ್ತಾ ಇದೆ ಸಿನಿಮಾ. ಬರೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡಲ್ಲಿ ಹೌಸ್ಫುಲ್ ಓಡ್ತಾ ಇದೆ. ಇವತ್ತು ನನ್ನ ಫ್ರೆಂಡ್ ಮೆಸೇಜ್ ಬಂತು, ಅವಳು US ಅಲ್ಲಿರೋದು, ಶೋಸ್ ಹೌಸ್ಫುಲ್ ಆಗಿ ಓಡ್ತಾ ಇದೆ, ಜನರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ US ಇಂದ ನನಗೆ ಅವ್ರು ಮೆಸೇಜ್ ಮಾಡಿದ್ರು. ಸೊ ಅದೆಲ್ಲ ಕೇಳ ತುಂಬ ಖುಷಿ ಆಗುತ್ತೆ. ನನ್ನ 2ನೇ ಸಿನಿಮಾಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಸೊ ಥ್ಯಾಂಕ್ ಯು ಎಲ್ರಿಗೂ.